ಎಲ್ಲಿಂದ ಬಂದಿದ್ದೀರಾ? ವಿಚ್ ಪ್ಲೇಸ್? ನಮ್ಮ ಬೆಂಗಳೂರು. ಓ, ನಮ್ಮ ಬೆಂಗಳೂರು. ಓಕೆ, ಹೆಂಗಾಗುತ್ತೆ ಬೆಂಗಳೂರಿಂದ ಮಂಗಳೂರು ಬಂದಿದ್ದೀರಾ? ಸರ್ ಹಸ್ಬೆಂಡ್ ಡಾಕ್ಟರು ಮಣಿಪಾಲ್ನಲ್ಲಿ. ಓಕೆ. MCOTS ಮಣಿಪಾಲ್ ಮಾಹೆ. ಓಕೆ. ಸೊ ನಾನು MTech ಮಾಡ್ತಾ ಇದ್ದೀನಿ. ಓಕೆ. ಸೊ ರೈಟ್ ನೌ ಹಿ ಈಸ್ ಇನ್ ಬಾಸ್ಟನ್. ಓಕೆ. MTech ಇಂದ ಒಂದು ಪ್ರೋಗ್ರಾಮ್ ಇತ್ತು, ಪನೋರಮಾ ಇಟ್ ಇಸ್ 2025. ಸೊ ಅಲ್ಲಿ ಆಫ್ಟರ್ 25 years I performed. Okay. Then one person called Raksha. Okay. She gave me this link that you can perform here. Okay. That's why I'm here. So Raksha is from Bangalore or Mangalore? She is from Mahe only. Mahe only. Okay. Manipal. Manipal. All right. Perfect. So ನೋಡೋಣ, ಡಾನ್ಸ್ ನೋಡೋಣ, ಮತ್ತೆ ಮಾತಾಡೋಣ. ಓಕೆ. सुन से बसुन प्यार की धुन, मैंने तुझे चुन लिया, तू भी मुझे चुन. कहाँ से आई है ना जाने, कहाँ को जाएगी दीवाना, किसे बनाएगी ये लड़की. बड़ी छोटी है मुलाकात, बड़े अफसोस की है बात, किसी के हाथ ना आएगी ये लड़की. दिन बने हफ्ते रे हफ्ते, महीने महीने बन गए साल. आके जरा तू देख तो ले, क्या हुआ है मेरा हाल. मेरे जैसे लाखों मिले होंगे तुझको पिया, मुझे तो मिला तू ही मेरे होठों की खिलती हुई सी हंसी, खिला भी पिया तू ही. देखो ना देखो मुझे क्या हुआ है तुझे सपनों में लाकर. देखो ना पूछो ना पूछो मुझे क्या हुआ है तेरी बातों में आकर. इश्क हाय बैठे बिठाए जन्नत दिखाए, हाँ हो रामा. एक हाथ को ऊंचा उठा ले, ओ मंदिर की घंटी बजा ले, बन गया स्टेप सोनिया, तू बन गया है सोनिया. हे ಹರ್ಷಿತ್ ಅವರೇ, ಎಷ್ಟು ಟೈಮ್ ತಗೊಂಡ್ರೆ ಈ ಕೊರಿಯೋಗ್ರಫಿಗೆ? ನೀವೇ ಸೆಲ್ಫ್ ಕೊರಿಯೋಗ್ರಫಿ ಮಾಡಿದ? 100% ಸರ್. ಹೌದಾ? ಓಕೆ. ಯಾಕೆಂದರೆ ನಿಮ್ಮಲ್ಲಿ ತುಂಬ ಕಾನ್ಫಿಡೆನ್ಸ್ ಇದೆ, ತುಂಬಾ ಚೆನ್ನಾಗಿ ಹೇಗೆ ಪ್ರೆಸೆಂಟ್ ಮಾಡಬೇಕು ಸ್ಟೇಜಲ್ಲಿ, ಹೇಗೆ ಬೋಲ್ಡಾಗಿ ನಿಲ್ಲಬೇಕು, ಹೇಗೆ ನಿಮ್ಮನ್ನು ಪ್ರೆಸೆಂಟ್ ಮಾಡಬೇಕು ಎಲ್ಲನೂ ನಿಮಗೆ ಗೊತ್ತಿದೆ. ನನಗೆ ಕೇವಲ ಕೊರಿಯೋಗ್ರಫಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಕೊರಿಯೋಗ್ರಾಫರ್ ಇಲ್ಲ ಸರ್. ಹೌದಾ? ಅದುವೇ ಸ್ವಲ್ಪ ನೀವು ಕೊರಿಯೋಗ್ರಾಫರ್ ಹೆಲ್ಪ್ ಇಲ್ಲದಿದ್ದರೆ ಸ್ವಲ್ಪ ವೇರಿಯೇಷನ್ಸ್ ನೀವು ತಗೊಳ್ಬೇಕಿತ್ತು. ಯಾಕೆಂದರೆ ನಿಮ್ಮ ಸಾಂಗ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಟ್ರಿಬ್ಯೂಟ್ ಟು 80s ಇಂದ ಆಲ್ಮೋಸ್ಟ್ ಮಾಧುರಿ, ಶ್ರೀದೇವಿ, ಮಾಧುರಿ, ಐಶ್ವರ್ಯ ರೈ, ಕರೀನಾ ಕಪೂರ್ ಎಲ್ಲ, ಊರ್ಮಿಳಾ ಮಾತೋಡ್ಕರ್ ಎಲ್ಲ ಆ್ಯಕ್ಟ್ರಸ್ಸಿಗೆ ಒಂದು ಟ್ರಿಬ್ಯೂಟ್ ಥರ ನನಗೆ ಕಾಣಿತು. ಅದುವೇ ಸ್ಟೈಲ್ ನಿಮ್ಮ ಡ್ಯಾನ್ಸಲ್ಲಿನೂ ನನಗೆ ಕಾಣ್ತಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು. ಗೊತ್ತಾಯ್ತಾ? ಸೊ ಆ್ಯಸ್ ಅ ಡಾನ್ಸರ್ ಯು ಆರ್ ಅ ಫ್ಯಾಬ್ಯುಲಸ್ ಡಾನ್ಸರ್. ತುಂಬಾ ಕಾನ್ಫಿಡೆನ್ಸಲ್ಲಿ ಮಾಡ್ತೀರಾ. ಆದರೆ ನನಗೆ ಕೊರಿಯೋಗ್ರಾಫರ್ಸ್ ಒಂದು ವೇಳೆ ಸ್ವಲ್ಪ ಹೆಲ್ಪ್ ನೀವು ತಗೊಂಡಿರ್ತಿದ್ದೆ ಇನ್ನೂ ಚೆನ್ನಾಗಿ ಬರ್ಬೋದು ಇತ್ತು ಅಂತೇಳಿ ನನಗೆ. ಒಂದು 1.5 ನಿಮಿಷದ ಬ್ಲಾಕ್ ಏನಾದರೂ ನೀವು ಪ್ರಾಪರ್, ಯಾಕೆಂದರೆ ನೀವು ತುಂಬಾ ಹೇಳ್ತಾರಲ್ಲ, ಪ್ರತಿಯೊಂದು ಡಾನ್ಸರ್ ಆಸ್ ಅ ಕೊರಿಯೋಗ್ರಾಫರ್ ಆಗಲಿಕ್ಕೆಲ್ಲ, ಪ್ರತಿಯೊಬ್ಬ ಕೊರಿಯೋಗ್ರಾಫರ್ ಆಸ್ ಅ ಪರ್ಫಾರ್ಮರ್ ಆಗಲಿಕ್ಕೆಲ್ಲ ಅಂತ. ನಾವು ಸ್ಟೇಜಲ್ಲಿ ಡಾನ್ಸ್ ಎಷ್ಟು ಚೆನ್ನಾಗಿ ಬೇಕು ಅದು ಮಾಡ್ಬೋದು. ಯಾಕಂದರೆ ನೀವು ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟು ಇಡೀ ಸ್ಟೇಜ್ ಯೂಸ್ ಮಾಡಿ ಒಮ್ಮೆ ಸ್ಟೇಜಿಂದ ಕೆಳಗೆ ಹಾರಿದ್ರು ಬೇರೆ. ಸೊ ತುಂಬ ಕಾನ್ಫಿಡೆನ್ಸ್, ಅಷ್ಟು ಕಾನ್ಫಿಡೆನ್ಸ್ ಗಟ್ಸ್ ಬೇಕಾ ಅದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ. ಸೊ ನನ್ನ ಏನು ಸಜೆಷನ್ ಅಂದರೆ, ನೀವು ಒಂದು ಕೊರಿಯೋಗ್ರಾಫರ್ ಒಂದು ವೇಳೆ ಹೆಲ್ಪ್ ತಗೊಂಡಿದ್ರೆ ಸೋನೆ ಪೆ ಸುಹಾಗ ಹೇಳ್ತಾರಲ್ವ, ಹಾಗೆ ಆಗ್ತಾಯಿತ್ತು. ಸೊ ನೋಡುವ ಎಲ್ಟನ್ ಸರ್ ಏನು ಹೇಳ್ತಾರೆ ಅಂತೇಳಿ, ಆ ನಂತರ ನಾವು ನಮ್ಮದು ಡಿಸಿಷನನ್ನು ತಿಳಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಜೈ ಶ್ರೀ ಕೃಷ್ಣ. ಸಿ, ಯು ಹ್ಯಾವ್ ದಟ್ ಮ್ಯಾಡ್ನೆಸ್, ಯು ಹ್ಯಾವ್ ದಟ್ ಕ್ರೇಜ್ ಫಾರ್ ಡಾನ್ಸಿಂಗ್. ಅದು ಪರ್ಫಾರ್ಮೆನ್ಸ್ ನೋಡುವಾಗ ಗೊತ್ತಾಗುತ್ತೆ. But the only concern is, it is not crafted properly. Yes, sir.
ಅರ್ಥ ಆಯ್ತಾ? ಸಿ ದೇರ್ಸ್ ಅ ಕೊರಿಯೋಗ್ರಫಿ ಪ್ಯಾಟರ್ನ್ ಅಂತ ಇರುತ್ತೆ. ಇಟ್ ಈಸ್ ನಾಟ್ ಕ್ರಾಫ್ಟೆಡ್ ಪ್ರಾಪರ್ಲಿ ಅಂತ ನಮ್ಗೆ ಅನಿಸ್ತು. ಓಕೆ, Yes, sir. if you were so keen about this show, you would have sourced out a little bit of choreographers for the audition. Yes, sir. Like example, if you love something for eating or like whatever said and done, Yes, I understood. we log into Insta or Google and find it, and we search and we make sure we go there and have that thing. Yes, sir. So you should have done a homework. Ad martidre this would have a fab audition week. Sir, I hardly got yesterday 1 day for practice. That is the result. Yeah, so no, nevertheless, we can't be, I can't be basically partial on other contestants also. Sure, sir. But looking at your madness, looking at your craze towards dancing, I would wish you luck and I hope to see you next year. Thank you, sir. Thank you so much. Jai Shri Ram. Jai Shri Krishna. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ವಾತ್ಸಲ್ಯ. ಎಲ್ಲಿಯವರು, ಎಲ್ಲಿಂದ ಬಂದದ್ದು? ಮೂಡಿಗೆರೆ. ಮೂಡಿಗೆರೆ. ಓ, ಸೊ ಎಷ್ಟು ಟೈಮಿಂದ ಪ್ರೊಫೆಷ್ನಲ್ ಡಾನ್ಸ್ ಕೊರಿಯೋಗ್ರಫಿ ಏನಾದರೂ ಕಲ್ತಿದ್ದೀರಾ? ಅಲ್ಲ, ಇಲ್ಲ, ಜಸ್ಟ್ ಹಿಂಗೆ ಡಾನ್ಸ್. ಓಕೆ ಫೈನ್. ಏನು ಮಾಡ್ತಾ ಇದ್ದೀರಾ? ಹೋಮ್ ಮೇಕರ್. ಓಕೆ ಫೈನ್. ಆಲ್ ದ ಬೆಸ್ಟ್. ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ಹೇಳಿ. Okay. ಓಕೆ, ಥ್ಯಾಂಕ್ ಯು. For all you people in love, check out this one. Swing it, swing it. One more fairy tale. That's my baby girl. Yeah, come on, shake this. ख्वाब देखे झूठे मूठे बत्तियां बनाए कैसे सजना अनाड़ी बेईमान. Hey mister, you say you want me as your lover, but tell me now, are you a player? Say what, huh? Chicka chicka, chicka chicka. ಸುಂಟರ ಗಾಳಿ ಹಚ್ಚುತ್ತೈತೆ ಮೈಯನ್ನ. ರಂಗು ರಂಗೋಲಿ ಹಚ್ಚುತ್ತೈತೆ ಅಂದಾನ. ಮಧುರೆ ಅನ್ನ ಕೊಡಿ, ಅಮ್ಮದಿನಿ ಅನ್ನ ರೆಡಿ, ಮರುದರ ಮೆಚ್ಚು ಅನ್ನ ಕೊಡಿ, ಅಮ್ಮದಿನಿ ನಲ್ಲ ಕುಟ್ಟೆ ಅಡಿ. ಮಧುರೆ ಅನ್ನ ಕೊಡಿ, ಅಮ್ಮದಿನಿ ಅನ್ನ ರೆಡಿ, ಮರುದರ ಮೆಚ್ಚು ಅನ್ನ ಕೊಡಿ, ಅಮ್ಮದಿನಿ ನಲ್ಲ ಕುಟ್ಟೆ ಅಡಿ. ಹಾರಾಡಿ ತೂರಾಡಿ ತೇಲಾಡಿ ಬರ್ತಾರೆ ಹಿಂದೆ ಪೇಟೆ ಸಾಹೇಬ ನೀ ಬಂದು ನನ್ನ ಕೈಗೆ ಹಿಡ್ಕೊಂಡೆ. ಅಯ್ಯೋ ಕಳ್ಳದಕ್ಕೂ ಕಣ್ಣು ಮುಚ್ಚಿ ಹಾಲು ಕುಡಿಬೇಡ, ಊರಿಗೆಲ್ಲ ಕಾಣುವಂತೆ ಕೈಯ ಹಿಡಿಬೇಡ. ಬಾರೆ ನಾಟಿ ಕೋಳಿ ನಾನು ಗುಮ್ಮೋ ಗೂಳಿ, ಬಿಟ್ರೆ ತೋರಿಸ್ತೀನಿ ನಿಂಗೆ 8 ದಿಕ್ಕಮ್ಮ. ನಾನು ಹೇಳಿ ಕೇಳಿ ಹುಟ್ಟದಾಗಿಂದ ಪೋಲಿ, ಹೋದ್ರೆ ಹೊತ್ತಾಗತ್ತೆ ನಾ ವಾಪಸ್ ಬರಕ್ಕಮ್ಮ. ಹೊಟ್ಟೋದ್ರೆ ಪಡ್ತೀಯ ದುಃಖ ರಕ್ಕಮ್ಮ. ರಾ ರಾ ಕುಣಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ. ಹಾಯ್ ವಾತ್ಸಲ್ಯ. ಹಾಯ್. ಹಾಯ್. ಹೇಗೆ ಆಯಿತು ಪರ್ಫಾರ್ಮೆನ್ಸ್? ಓಕೆ ಹಾಂ, ಓಕೆ. ಓಕೆ. ಎಷ್ಟು ದಿವಸದ್ದು ಪ್ರಾಕ್ಟೀಸ್? 3 days. 3 ಡೇಸಾ? ಯಾಕೆ ಅದು ಅಷ್ಟು ಕಡಿಮೆ? ಮ್ಯೂಸಿಕ್ ಯಾರು ಎಡಿಟ್ ಮಾಡಿದ್ದು? ಹಾಂ, ಸಾಂಗ್ಸ್ ಯಾರು ಎಡಿಟ್ ಮಾಡಿದ್ದು? ಸರ್ ಎಂತ ಹೆಸರು ಸರ್ ಇದು? ಕಿಶೋರ್. ಆಲ್ರೆಡಿ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಅವರ ಕೊರಿಯೋಗ್ರಫಿ ಅಂಡರಿಂದ? ಹಾಂ, ಗ್ರೂಪ್ ಡಾನ್ಸಸ್ ಮಾಡಿದ್ವಿ. ರಿಯಾಲಿಟಿ ಶೋಸಿಗೆ ಮಾಡಿಲ್ಲ, ಲೈಕ್ ಬೇರೆ ಲೇಡೀಸ್ ಡಾನ್ಸಸ್. ಓಕೆ. ಸೊ ವಾತ್ಸಲ್ಯ, ಬೇರೆಯವ್ರದ್ದು ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ರ ವಾತ್ಸಲ್ಯ ನೀವು? ಹಾ, ಹಾ. ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತು. ನಿಮ್ಮದು? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಓಕೆ. ವಾತ್ಸಲ್ಯ, ತುಂಬಾ ಸಾಂಗ್ ಸಿಲೆಕ್ಷನ್ ತುಂಬಾ ಗಡ್ಬಡಿತ್ತಲ್ಲ, ಸುಂಟರ್ಗಳಿ ಥರನೇ ಅದಕ್ಕೆ ಒಂದು ಯಾವುದು ರೂಪುರೇಷ ಇಲ್ಲದಾಗಿತ್ತಲ್ಲ ಹಾಂ ಸಾಂಗ್ ಸಿಲೆಕ್ಷನ್ಸ್. ಹಾಂ. ಹೇಗೆ ಆಯಿತು ನಿಮಗೆ ಆ ಸಾಂಗ್ ಸಿಲೆಕ್ಷನ್ಗೆ?
ನಂಗೆ ಸರ್ವ್ ಮಾಡಿಕೊಟ್ರು ನಾನು ಮಾಡಿದೆ ಸರ್ ಅಷ್ಟೇ. ಓಕೆ ಫೈನ್. ಸೊ 3 days ಇದು ಪ್ರಾಕ್ಟೀಸ್ ತುಂಬ ಕಡಿಮೆ ಅಂತ ಅನ್ನಿಸ್ತು ನನಗೆ, ಯಾಕೆಂದರೆ ತುಂಬ ಕಡೆಯಲ್ಲಿ ಆಫ್ ಬೀಟ್ ಹೋಗ್ತಾ ಇದ್ದೀರಾ ನೀವು. ಓಕೆ ಓಕೆ ಎನಿವೇ, ಒಂದು ವೇಳೆ ನೆಕ್ಸ್ಟ್ ಸೀಸನಿಗೆ ನಿಮಗೆ ಹೀಗೆ ಇಂಟ್ರೆಸ್ಟ್ ಇದೆ, ಒಂದು ಸ್ವಲ್ಪ ಒಳ್ಳೆ ಪ್ರಿಪೇರ್ ಆಗಿ ಬನ್ನಿ, ಯಾಕೆಂದರೆ ಒಳ್ಳೆ ಡಾನ್ಸರು ನೀವು. ಕೊರಿಯೋಗ್ರಫಿ ಮತ್ತು ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ವತ್ಸಲ್ಯ ಅವರೇ, ಸರ್ ನನಗೇನು ಅನಿಸ್ತಾ ಇದೆ ಅಂದರೆ ನೀವು ಇನ್ನೂ ಟ್ರೈನ್ ಆಗಬೇಕು. ಓಕೆ ಓಕೆ, ಯು ಆರ್ ವೆರಿ ಸ್ಕ್ರ್ಯಾಚ್, ತುಂಬ ಬೇಸಿಕಲ್ಲಿದ್ದೀರಾ. ಸೊ ಯು ಹ್ಯಾವ್ ಟು ಗೆಟ್ ಟ್ರೈನ್ ಆ್ಯಂಡ್ ಐ ಹೋಪ್ ಟು ಸಿ ಯು ನೆಕ್ಸ್ಟ್ ಸೀಸನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಾಯ್ ಸಂಗೀತ, ನಮಸ್ತೆ. ಓಲ್ಪರ್ಸ್ ಬೈದಾರೆ, ಎಲ್ಲಿಂದ ಬಂದಿದ್ದೀರಾ? ಬೋಳೂರಿಂದ ಸರ್. ಬೋಳೂರಿಂದ. ಓಕೆ. ಸೊ ಮೊದಲೇ ಡಾನ್ಸ್ ಕಲಿತಾ ಇದ್ರಲ್ಲ, ಫಸ್ಟ್ ಟೈಮ್ ಡಾನ್ಸ್ ಮಾಡೋದಾ? ಈಗ 1 year ಮೇಲೆ ಆಯಿತು ಕಲಿತಾ ಇದ್ದು. ಸೊ ಡಾನ್ಸ್ ಕ್ಲಾಸಿಗೆ ಏನಾದರೂ ಹೋಗ್ತಾ ಇದ್ದೀರಾ? ಹಾಂ. ಓಕೆ, ವೆರಿ ಗುಡ್. ಸೊ ನೋಡುವ ಹೇಗೆ ಪರ್ಫಾರ್ಮ್ ಮಾಡ್ತೀನಿ ಅಂತ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. बांसुरी बांसुरी कृष्ण की बाजेगी, प्रेम में राधा नाचेगी. बांसुरी कृष्ण की बाजेगी, प्रेम में राधा नाचेगी. जमुना तट पे रास रचेगा, जमुना तट पे रास रचेगा, प्रीत विराजेगी, प्रेम में राधा नाचेगी. बांसुरी कृष्ण की बाजेगी, प्रेम में राधा नाचेगी. रमती आवे माड़ी रमती आवे, मेलडी माड़ी आज रमती आवे. ये रमती आवे माड़ी रमती आवे, कणका माड़ी आज रमती आवे. ये रमती आवे माड़ी रमती आवे, धनबाई माड़ी आज रमती आवे. ये रमती आवे माड़ी रमती आवे, चोटिला वाली आज रमती आवे. ओ मावली मान्या होय तो जाग जोरे, माड़ी तरावा दामणा रे आया. ओ मावली वाक्या द्वारे उगाड़े जोरे, माड़ी तरावा दामणा रे आया. रमती आवे माड़ी रमती आवे, मेलडी माड़ी आज रमती आवे. ಹಾಯ್ ಸಂಗೀತ. ಸಂಗೀತ, ಯಾಕೆ ಈ ಸಾಂಗ್ ಸೆಲೆಕ್ಷನ್ ಮಾಡಿದ್ರ? ಗುಜರಾತಿ ಏನಾದರೂ ಕನೆಕ್ಷನ್ಸ್ ಉಂಟಾ? ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೆ ಗುಜರಾತ್ ಹಾಗೆ ಏನಾದರೂ? ಇಲ್ಲ ಸರ್. ಯಾಕೆಂದರೆ ತುಂಬ ನಾವು ಈ ಸಾಂಗ್ಸನ್ನೆಲ್ಲ ಅಷ್ಟು ಫೆಮಿಲಿಯರ್ ಅಲ್ಲ. ಸೊ ಏನಾದರೂ ಆ ಕಲ್ಚರ್ ಏನಾದರೂ ಅದರದ್ದು ನಾಲೆಜ್ ಇದ್ದವರು ಯೂಶ್ವಲಿ ಸೆಲೆಕ್ಟ್ ಮಾಡ್ತಾರೆ, ಅದಕ್ಕೆ ನಾನು ಕೇಳಿದ್ದು. ಹಾಗೇನಿಲ್ಲ ಸರ್, ಏನೋ ಇಷ್ಟ ಆಯಿತು ಅದಕ್ಕೆ ಬಂದೆ. ಇಷ್ಟ ಆಯಿತು. ಸೊ ಯಾರು ಕೊರಿಯೋಗ್ರಾಫ್ ಮಾಡಿದ್ದು? ರೋಷನ್ ಸರ್. ರೋಷನ್ ಸರ್. ಸೊ ನಿಮಗೆ ಹೇಗೆ ಅನ್ನಿಸ್ತು? ಎಷ್ಟು ದಿವಸದ ಪ್ರಾಕ್ಟೀಸ್ ಮತ್ತು ನಿಮಗೆ ಹೇಗೆ ಅನ್ನಿಸ್ತು? ಅಂದರೆ 1-2 ಸರ್ತಿ ನಾವು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ವಿ. ಇದೇ ಸೇಮ್ ಡಾನ್ಸಾ? ಅಂದರೆ ತುಂಬ ಟೈಮ್ ಆಯಿತು ಸರ್. ಓಕೆ. ಹಾಗೆ ಈಗ 1-2-3 ದಿವಸದಿಂದ ಕಲ್ತಿದ್ದೇವೆ. ಓಕೆ. ಯಾಕೆ ನಾನು ಕೇಳಿದೆ ಅಂದರೆ ಸಂಗೀತ ಅವರೇ, ಯಾಕೆ ಒಂದೊಂದು ಸೇಮ್ ಎಕ್ಸ್ಪ್ರೆಷನ್ ಬರ್ತಾ ಇದ್ದ ಅಲ್ವಾ? ಯಾಕೆಂದರೆ ನಮಗೆ ದಾಂಡ್ಯದ ಸಾಂಗ್ಸ್ ಯೂಶ್ವಲಿ ನಾವು ದಾಂಡ್ಯ ಸಾಂಗ್ಸ್ ಪ್ಲೇ ಮಾಡುವಾಗ ನಮ್ಗೆ ಏನಾಗುತ್ತೆ, ಯೂಶ್ವಲಿ ಅಲ್ಲಿ ಜಾಸ್ತಿ ಅಭಿನಯ ಎಕ್ಸ್ಪ್ರೆಷನ್ಸ್ ಆಗಲಿ ಬಾಡಿ ಲ್ಯಾಂಗ್ವೇಜ್ ಆಗಲಿ ನಿಮಗೆ ವೇರಿಯೇಷನ್ ತೋರಿಸ್ಲಿಕ್ಕೆ ಆಗಲ್ಲ.
ಸೊ ನೀವೇನು ನಾವು ಕಂಟಿನ್ಯೂ ಹಾಫ್ ಆನ್ ಅವರ್ 1 ಅವರ್ ಅದು ಸೇಮ್ ದಾಂಡ್ಯದೇ ಸ್ಟೆಪ್ಸನ್ನು ನಾವು ಮಾಡ್ತಾ ಇರುವಾಗ ನಮಗೆ ಅದರಲ್ಲಿ ವೇರಿಯೇಷನ್ ಏನು ಎಕ್ಸ್ಪ್ರೆಷನ್ ಆಗಲಿ ನಿಮ್ಮದು ಫುಟ್ ವರ್ಕ್ ಆಗಲಿ ಏನು ಜಡ್ಜ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ತುಂಬ ಒಳ್ಳೆ ಡಾನ್ಸರ್ ನೀವು, ಸ್ವಲ್ಪ ಪ್ರಾಕ್ಟೀಸ್ ಬೇಕು ಅಂತ ಅನಿಸ್ತಾ ಅಷ್ಟೇ. ಸೊ ನಾನು ಹೋಲ್ಡಲ್ಲಿ ಇರ್ತೇನೆ, ನೋಡೋ ಏನಾಗ್ತದೆ ಅಂತೇಳಿ. ಓಕೆ, ಆಲ್ ದ ಬೆಸ್ಟ್. ನಮಸ್ತೆ ಶ್ವೇತಾ ಅವರೇ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಓಕೆ, ಹೇಗೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಹೇಗೆ ಗೊತ್ತಾಯಿತು, ಯಾಕೆ ಬಂದ್ರಿ? ಏನು ಸರ್? ಹೇಗೆ ನಿಮಗೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಶೋ ಬಗ್ಗೆ ಗೊತ್ತಾಯಿತು? ಅಂದರೆ ನಮ್ಮದು ಕೊರಿಯೋಗ್ರಾಫರ್ ಮಿಸ್ಸಸ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ಅದನ್ನು ನೋಡಿ ನಮಗೆ ಕೂಡ ಒಂದು ಸಲ ಟ್ರೈ ಮಾಡುವ ಅಂತ. ಪರ್ಫೆಕ್ಟ್. ಓಕೆ, ನೋಡೋಣ ನಿಮ್ಮ ಡ್ಯಾನ್ಸ್ ನೋಡೋಣ, ಮತ್ತೆ ಮಾತಾಡೋಣ. ಓಕೆ ಸರ್. दिल की पतंग देखो उड़ी उड़ी जाए, उड़ी उड़ी जाए, उड़ी उड़ी जाए, दिल की पतंग देखो उड़ी उड़ी जाए. कहने को तो खेल है ये तेरा मेरा साझा, पर मेरा दिल है पतंग और तेरी नजर मांझा. मांझे से लिपटी ये पतंग जुड़ी जुड़ी जाए, उड़ी उड़ी जाए, उड़ी उड़ी जाए, दिल की पतंग देखो उड़ी उड़ी जाए. दो दिल उड़े, दो दिल उड़े, ऊंचे आसमानों में जुड़े. नखरे वाले मेरे हिस्से आजा, चश्मे वाले मेरे हिस्से आजा, मन का मंतर दोनों सीखे यार. जब तू जब मैं अब होने दे हल्ला, तेरी तू तेरा मैं अब माने मोहल्ला. मैं भी जानू तू भी जाने, तेरा मेरा गाता है पक्का. अब होने दे नैन मटका, दोनों में नैन मटका, जी भर के नैन मटका तेरा मेरा हो. अब होने दे नैन मटका, दोनों में नैन मटका, जी भर के नैन मटका तेरा मेरा हो. ಶ್ವೇತಾ ಅವರೇ, ಹೇಳಿ ಸರ್. ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ನಮ್ಮದು 2 ದಿನ ಸರ್. 2 ದಿನ ಅಷ್ಟೇ? ಹೌದು ಸರ್. ಓಕೆ, ಹೇಗೆ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಹೇಗೆ ಬಂತು, ಯಾಕೆ? ಅಂದರೆ ಮಾಡಬೇಕು, ನನ್ನ ಮಗಳು ಮಾಡ್ತಾಳೆ, ಓಕೆ. ಅದನ್ನು ನೋಡಿ ನಾನು ಕೂಡ ಮಾಡಬೇಕಂತ ಒಂದು ಆಸೆ. ಯಾರು ಕೊರಿಯೋಗ್ರಾಫರು? ರೋಷನ್ ಸರ್. ರೋಷನ್ ಸರ್. ಓಕೆ, ಶ್ವೇತಾ ಅವರೇ, ನನಗೆ ಅನಿಸ್ತಾ ಇದೆ ನಿಮ್ಮ ಹತ್ರ ಪೊಟೆನ್ಷಿಯಲ್ ಇದೆ, ಬಟ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅನಿಸ್ತದೆ. ಸೊ ಆಫ್ಟರ್ ವಾಚಿಂಗ್ ಎ ಪರ್ಫಾರ್ಮೆನ್ಸ್ ನಾನು ಹೋಲ್ಡಲ್ಲಿ ಇಡ್ತೀನಿ ನಿಮ್ಮನ್ನು. ಓಕೆ ಸರ್. ಓಕೆ, ಮತ್ತೆ ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು. ಉಷಾ ಅವರೇ, ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಬಂದಿದ್ದೀರಾ? ಬೋಳೂರಿಂದ. ಬೋಳೂರು. ಓಕೆ, ಹೇಗೆ ಡ್ಯಾನ್ಸ್ ಇಂಟ್ರೆಸ್ಟ್, ಬ್ಯಾಕ್ ಟು ಡ್ಯಾನ್ಸಿಂಗ್ ಹೇಗೆ ಬಂತು? ಮೊದಲಿಂದಲೂ ಇಂಟ್ರೆಸ್ಟ್ ಇತ್ತು ಡ್ಯಾನ್ಸಲ್ಲಿ, ಹಾಗೆ ಈಗ 1 ವರ್ಷದಿಂದ ಕಲಿತಾ ಇದ್ದೀನಿ ಅಷ್ಟೇ. ಹೌದಾ, ಸರಿ. ಓಕೆ, ಹಾಗಾದರೆ ನಿಮ್ಮ ಡ್ಯಾನ್ಸ್ ನೋಡೋಣ, ಮತ್ತೆ ಮಾತಾಡೋಣ. ಓಕೆ, ರೆಡಿ. ಕಲ್ಯಾಣಿ ಬಚ್ಚ ಬಚ್ಚ, ಪಂಚ ಕಲ್ಯಾಣಿ ತೆಚ್ಚ ತೆಚ್ಚ, ధమకు ధమాధమారి చమకు చమా చమారి సయ్యారి సరాసరి మొదలు పెట్టే సవారి. డుముకు డుమా డుమారి జమకు జమా జమారి, ముస్తాబై ఉన్నా మరి అలరగొట్టై కచేరి. చిటికెను వేస్తోంది కొనుకు చెడిన కుమారి, చిటికెను వేలిస్తే చివరి వరకు షికారి. ఎన్నో పొదలెనక ఎంతో పదిలముగా ఒదిగిన పుప్పొడి నీకిప్పుడు అప్పగించా. కళ్యాణి బచ్చ బచ్చ, పంచ
చమ్మ చమ్మారి సయ్యారి సరాసరి మొదలు పెట్టే సవారీ ಮಲ್ಲಿಗ ವಾಣಿ ಅಂಬುಗಳೋ ಕಣ್ಣುಲ ಕಂಬುಗಳೋ ಅಂಬಿರಿ ಕೂದಿನ ನಂಬುಗಳೋ ಮಂಜಿರಿ ತುಂಬಿಗಳೋ ಮುಲ್ಲ ಮಲರ್ ಮಣಿ ಚೆಂಡುಗಳೋ ನಿಮ್ಮಣಿ ತುಂಡುಗಳೋ ತೆಂದಿರೆ ತೆತ್ತುಗ ಬಂಡುಗಳೋ ಮುಂದಿನ ತುಂಡುಗಳೋ ఆరింటికోసారి ఏడింటికోసారి తక్కువ పదింటికోసారి పడుకుంటే ఓసారి మెలుకుంటే ఓసారి ఏమి తోసక కూసుంటే ఓసారి ఏళ్ళు నొక్కుతుంటే ఓసారి ఓసారి కాలు తొక్కుతుంటే ఓసారి నువ్వు పక్కనుంటే ప్రతి ఒక్కసారి వచ్చుండాయి ఫీలింగ్స్ వచ్చి వచ్చి చంపేస్తుండాయి ఫీలింగ్స్ వచ్చిండాయి ఫీలింగ్స్ వచ్చి వచ్చి చంపేస్తుండాయి ఫీలింగ్స్ ಮಲ್ಲಿಗ ವಾಣಿ ಅಂಬುಗಳೋ ಕಣ್ಣುಲ ಕಂಬುಗಳೋ ಅಂಬಿರಿ ಕೂದಿನ ನಂಬುಗಳೋ ಮಂಜಿರಿ ತುಂಬಿಗಳೋ ಮುಲ್ಲ ಮಲರ್ ಮಣಿ ಚೆಂಡುಗಳೋ ನಿಮ್ಮಣಿ ತುಂಡುಗಳೋ ತೆಂದಿರೆ ತೆತ್ತುಗ ಬಂಡುಗಳೋ ಮುಂದಿನ ತುಂಡುಗಳೋ ಹಾಯ್ ಉಷಾ. ಹಾಯ್ ಸರ್. ಸೊ ಎಷ್ಟು ದಿವಸದ್ದು ಡಾನ್ಸ್ ಉಷಾ? ಎಷ್ಟು ದಿವಸ ಟ್ರೈನಿಂಗ್ ತಗೊಂಡ್ರಿ ಈ ಸಾಂಗಿಗೆ? 2 ಡೇಸಾ? ಏನು ಸರ್? ಈ ಡಾನ್ಸ್ ಕಲೀಲಿಕ್ಕೆ ಎಷ್ಟು ಟೈಮ್ ತಗೊಂಡ್ರಿ? 3 ದಿವಸ. 3 ದಿವಸ. ಓಕೆ, ಹೇಗೆ ಅನಿಸ್ತು ನಿಮಗೆ? ನೀವು ಫಸ್ಟ್ ಇದಕ್ಕಿಂತ ಮೊದಲು ಡಾನ್ಸ್ ಮಾಡಿದ್ದೀರಾ ಇಲ್ಲಿ ಆದರೆ ಅಲ್ಲ ಈಗ ಬಿಗಿನರಾ? ಒಬ್ಳಾಗಿ ಮಾಡಿದ್ದು ಫಸ್ಟ್, ಹಾಂ, ಗ್ರೂಪಲ್ಲಿ ಮಾಡಿದ್ವಿ. ಗ್ರೂಪಲ್ಲಿ ಮಾಡಿದ್ದಾ? ಹೌದು. ಓಕೆ, ಫೈನ್. ಉಷಾ ಅವರೇ, ಅದುವೇ ಸ್ವಲ್ಪ ಪ್ರೋಗ್ರೆಸ್ ಆಗ್ತಾ ಬರ್ತಾ ಇದ್ದೀರಾ, ನನಗೆ ಗೊತ್ತಾಗುತ್ತೆ. ಒಂದು ನಾನ್ ಡ್ಯಾನ್ಸನ್ನು ಟ್ರೈನ್ ಮಾಡಿ 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 ಒಂದು ಲೆವೆಲ್ ಆಗಿ ತಂದಿದೆ ನಿಮಗೆ. ನನ್ನ ಪ್ರಕಾರ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ನಿಮಗೆ ಕೊಟ್ಟರೆ ಒಳ್ಳೆ ಡ್ಯಾನ್ಸರ್ ಆಗ್ತೀರಾ ನೀವು. ಯಾಕೆಂದರೆ ಪ್ರೆಸೆಂಟ್ ಎಕ್ಸ್ಪ್ರೆಷನ್ ಆಗಲಿ ಮೂಮೆಂಟ್ ಆಗಲಿ ಎಲ್ಲ ಬೇಕು ತಾನೇ. ಓಕೆ. ಸೊ ನಾನು ನಿಮ್ಮನ್ನು ಹೋಲ್ಡಲ್ಲಿರ್ತೀನಿ, ಓಕೆನಾ? ಓಕೆ. ಥ್ಯಾಂಕ್ ಯು ಸೋ ಮಚ್. ಉಷಾ ಅವರೇ, ಹಾಯ್ ಸರ್. ಹಾಯ್. ಇದು ಸ್ಟಾರ್ಟ್ ಸ್ವಲ್ಪ ವೀಕ್ ಇತ್ತು, ಬಿಗಿನಿಂಗ್ ಪೋರ್ಷನ್ ಸ್ವಲ್ಪ ವೀಕ್ ಇತ್ತು. ಬಟ್ ಸೆಕೆಂಡ್ ಸಾಂಗ್ ಜಂಪ್ ಆದಮೇಲೆ ನೀವು ಪ್ರೋಗ್ರೆಸ್ ಸ್ಟಾರ್ಟ್ ಆಯಿತು. ಬಿಕಾಸ್ ಐ ಥಿಂಕ್ ಸಾಂಗ್ ಹಂಗೆ ಪೆಪ್ಪಿ ಇತ್ತು. ಸೊ ಯು ಸ್ಟಾರ್ಟೆಡ್ ಎಂಜಾಯಿಂಗ್ ಥರ ಇತ್ತು. ವೆರಿ ವೆಲ್ ಡನ್. ಬಟ್ ನೆವರ್ದಲೆಸ್ ಇನ್ನೂ ಪಾಲಿಷ್ ಆಗಬೇಕು, ಇನ್ನೂ ಕಲಿಬೇಕು. ಓಕೆ, ಇನ್ನೂ ಕಲಿತಾ ಇದ್ದೀರಾ, ಇನ್ನೂ ಕಲೀರಿ, ಚೆನ್ನಾಗಿ ಮಾಡೋಣ. ಆ್ಯಂಡ್ ಟಿಲ್ ದೆನ್ ಐ ವುಡ್ ಸೇ ನಾನು ಹೋಲ್ಡಲ್ಲಿ ಇಡ್ತೀನಿ ನಿಮ್ಮನ್ನು. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ಹಾಯ್, ನಮಸ್ತೆ ಜ್ಯೋತಿ ಅವರೇ, ಹೇಳಿ ಎಲ್ಲಿಂದ ಬಂದಿದ್ದೀರಾ ಜ್ಯೋತಿ? ನಾವು ಬೋಳೂರಿಂದನೇ ಸರ್. ಎಲ್ಲ ಬೋಳೂರು ಸೈಡಲ್ಲಿ ಬಂದಿದ್ದೀರಾ? ಒಂದೇ ಕ್ಲಾಸ್ನವರೆಲ್ಲ? ಹೌದು ಸರ್. ಓಕೆ. ಸೊ ಜ್ಯೋತಿ ಅವರು ಎಷ್ಟು ಟೈಮ್ ತಗೊಂಡ್ರು ಪ್ರಾಕ್ಟೀಸಿಗೆ? 2 ಡೇಸ್. 2 ಡೇಸ್. ಓಕೆ, ಆಲ್ ದ ಬೆಸ್ಟ್ ಜ್ಯೋತಿ, ಚೆನ್ನಾಗಿ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. बांसुरी बांसुरी कृष्ण की बाजेगी, प्रेम में राधा नाचेगी। बांसुरी कृष्ण की बाजेगी, प्रेम में राधा नाचेगी। जमुना तट पे रास रचेगा, जमुना तट पे रास रचेगा, प्रीत विराजेगी, प्रेम में राधा नाचेगी। बांसुरी कृष्ण की बाजेगी, प्रेम में राधा नाचेगी।
ಜ್ಯೋತಿ ಅವರೇ, ಇಂಟ್ರೆಸ್ಟ್ ಡ್ಯಾನ್ಸಲ್ಲಿ ಇದೆ ಅಂತ ಗೊತ್ತಾಗ್ತಾ ಇದೆ. ಇದೆಯಲ್ವಾ? ತುಂಬ ಇದೆ. ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗ್ತಿದೆ. ಆದರೆ ಈ ಶೋಗೆ ಇನ್ನೂ ನೀವು ಟ್ರೈನ್ ಆಗಬೇಕು, ಇನ್ನೂ ಕಲಿಬೇಕು. ಓಕೆ, ಸೊ ಜ್ಯೋತಿ ಅವರೇ, ಫಾರ್ ಶ್ಯೂರ್ ಐ ಹೋಪ್ ಟು ಸಿ ಯು ನೆಕ್ಸ್ಟ್ ಸೀಸನ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಯ್ ಅಮೃತ, ನಮಸ್ತೆ. ಅಮೃತ ಎಲ್ಲಿಂದ ಬಂದದ್ದು ಅಮೃತ? ದೇರಬೇಲ್ ಮ್ಯಾಂಗ್ಳೂರ್. ಮಂಗಳೂರು. ತುಳು ಬರ್ಪುಂಡ ಕನ್ನಡ? ತುಳು ಬರ್ಪುಂಡು ಸರ್. ಓಕೆ, ಇದು ಡ್ಯಾನ್ಸ್ ಕ್ಲಾಸ್ಗೆ ಮನೆ ಪೋಂದಿತ್ತಾರ ಅತ್ತ ಫಸ್ಟ್ ಟೈಮ್? ಏಜಿ ಸರ್ ಡ್ಯಾನ್ಸ್ ಕ್ಲಾಸ್ ಪರದಾಲ ಪೋಂದಿತ್ತು. ಪೋಂದಿಚ್ಚು. ಸೊ ಡೈರೆಕ್ಟ್ ಆದ ಏದ್ ದಿನದ ಪ್ರಾಕ್ಟೀಸ್? ವೀಕ್ 1 ವೀಕ್. 1 ವೀಕ್ ದಾದ ಆಸ್ ಅ ಪ್ರೊಫೆಷನಲ್ ದಾದ ಮಲ್ತಂದಿಲ್ಲ ರೀ? ಪ್ರೊಫೆಷನಲ್ ಏನು ಅಡ್ಮಿನ್ ಅದು ವರ್ಕ್ ಮಂತೊಂದಿಲ್ಲ ಸರ್. ಓಕೆ ಓಕೆ, ಎನಿವೇ ಆಲ್ ದ ಬೆಸ್ಟ್. ಶೋಕ್ ಮಲ್ಪಲೆ. ಶೋರ್ ಸರ್, ಥ್ಯಾಂಕ್ ಯು. बिखर गई उई अम्मा, उई अम्मा, उई अम्मा, उई अम्मा छुई मुई से हिरनिया, उई अम्मा कल भेड़ियों से डर गई, उई अम्मा, उई अम्मा, उई अम्मा. मलिका वानके अम्मुगड़ो कण्मुगि तम्मुगड़ो अंबिली ಕೂಗಿದ ನಾಮುಗಳೋ ಮಂಜಿರಿ ತುಂಬಿಗಳೋ ಮುಲ್ಲ ಮಲರ್ ಬಡಿ ಚೆಂಡುಗಳೋ ನಿಮ್ಮಡಿ ಚುಂಡುಗಳೋ ತೆಂಟೆರೆ ತೆತ್ತುಗ ಮಂಡುಗಳೋ ಮುಂಗಿನ ಬಂದುಗಳೋ. అరటికోసారి ఎడిటికోసారి పావు తక్కువ పదిటికోసారి పడుకుంటే ఓసారి మెలుకుంటే ఓసారి ఏమి తోసగా కూర్చుంటే ఓసారి ఏలు నక్కుతుంటే ఓసారి ఓసారి కాలు తొక్కుతుంటే ఓసారి నువ్వు పక్కనుంటే బ్రతొక్కసారి. వచ్చుండాయి ఫీలింగ్స్ వచ్చి వచ్చి చంపేస్తుండాయి ఫీలింగ్స్ వచ్చుండాయి ఫీలింగ్స్ వచ్చి వచ్చి చంపేస్తుండాయి ఫీలింగ్స్. ಅಮೃತ, ಏರ್ ಕೊರಿಯೋಗ್ರಫರ್ ಇರೇ? ಯಾನೇ ಸರ್? ಒಂದು ಸೆಲ್ಫ್ ಕೊರಿಯೋಗ್ರಫಿ. ಓಕೆ, అయితే డాన్సింగ్ ಇರ್ನ ಎಡ್ಡೆ ಇತ್ತಂದ್ರೆ ಬಟ್ ನಾಟ್ ಅಪ್ ಟು ದ ಮಾರ್ಕ್. ಓಕೆ, ಫಾರ್ ಶ್ಯೂರ್ ಇರೆಗ್ ಗ್ರೂಮ್ ಮನ್ಪೋಡು ಹಾಕೊಂಡು ಟ್ರೈನಿಂಗ್ ನಲ್ಲ ದೆತ್ತನೋಡು ಹಾಕೊಂಡು ಫಾರ್ ಶ್ಯೂರ್. ಓಕೆ, ಇತ್ತೆ ಇನ್ ಕೇಸ್ ಇರ್ ಸೆಲೆಕ್ಟ್ ಹಾಪುಣಂಡ ಇರ್ದಾದ ಮನ್ಪರ್ ಕೊರಿಯೋಗ್ರಫರ್ I will definitely take a choreography. ಪಾತೆರ್ದರ ನನ್ನ ಪಾತೆರ್ವರ? No, I will take sir, definitely. Okay. Looking at your performance, I would say ki I'll keep you at hold now. Okay. So we'll discuss and let you know. Sure sir, no problem. Yeah. ಈತ ಎಡ್ಡ ಡಾನ್ಸರ್ ದಾಯ ಕೊರಿಯೋಗ್ರಾಫರ್ ಹಾಯ್ ಮಾಲ್ತಿದ್ದಾರೆ. Is this a short ಆಡಿಷನ್ಸ್ ಶಾರ್ಟ್ ಟೈಮ್ ಅಂದ ದಯಪಂಡ ಸರ್ ಪಂಡಿನಂಚನೆ ಎಲ್ಟನ್ ಪಂಡಿನಂಚನೆ ಯು ಆರ್ ವೆರಿ ಗುಡ್ ಡಾನ್ಸರ್. ಇನ್ನ ಬಾಡಿ ದಾಯ ಬಂಡ ಎಂಕಲ್ಗೆ ಕಡಿಕೆ ಕೆಲ ಮಸ್ತ್ ಜನದ ಪರ್ಫಾರ್ಮೆನ್ಸ್ ತುಯ ಮಸ್ತ್ ಕೊರಿಯೋಗ್ರಾಫರ್ನ ಹೈರ್ ಮಾಡ್ತೀರಿ ಅಕ್ಲಿಕ್ಕೆ ಬಾಡಿಗೆ ಸೂಟ್ ಆವಂದಿನಂಚಿನ ಕಾನ್ಸೆಪ್ಟ್ ತೊಂದಿತ್ತೇರು ಅದು ಆಫ್ ಬೀಟ್ ಅವಲು ಅದನ್ನ ಒಂಜಿ ಪ್ರಾಬ್ಲಮ್ ಒಂದು ಅಂದಿತ್ತಾನೆ. ಇದು ಆ್ಯಕ್ಚುಲಿ ನ್ಯಾಚುರಲ್ ಡಾನ್ಸರ್, ಭಾರಿ ಎಡ್ಡ ಡಾನ್ಸರ್. ಇರೇಗೆ ಮಾತ್ರ ಕೊರಿಯೋಗ್ರಫಿ ಡೆಫಿನೆಟ್ಲಿ ಒಂಜಿ ಕೊರಿಯೋಗ್ರಾಫರ್ ಎಡ್ಡ ಕೊರಿಯೋಗ್ರಾಫರ್ ಬೋರ್ಡು ದಾಯಪಂಡ ಇನ್ನ ಮೂಮೆಂಟ್ ಅವಡ್ ಎಕ್ಸ್ಪ್ರೆಷನ್ಸ್ ಅವಡ್ ಇರಿಗೆ ನ್ಯಾಚುರಲಿ ಬೈತಾನೆ. ಇವನ್ ಯೂಸ್ ಆಫ್ ಸ್ಟೇಜ್ ಎಡ್ಡ ಯೂಸ್ ಮಾಡ್ತಾರೆ. ಸೊ ಎನ್ನ ಲೆಕ್ಕಡಿ ಯಾನು ಒಂಚೂರು ಡಿಸ್ಕ್ ಎಂಕ್ಲು ಒಂಚೂರು ಹೋಲ್ಡ್ ದೀಪ ಡೆಫಿನೆಟ್ಲಿ ಒಂಜಿ ಎಡ್ಡ ರಿಸಲ್ಟ್ ಬರುಂದೆನ್ನ ಅಂದಾಜು. ಸೊ ಒಂದು ವೇಳೆ ನೆಕ್ಸ್ಟ್ ಸೆಲೆಕ್ಟ್ ಆಡ ಇದು ಡೆಫಿನೆಟ್ಲಿ ಒಂಚೂರು ಸೀರಿಯಸ್ ಆದ ದೆಪ್ಪೋಡು ಕಾಂಪಿಟೇಷನ್. ಓಕೆನಾ? ಓಕೆ, ಥ್ಯಾಂಕ್ ಯು. Thank you so much. Dancing,
Mommy dance